ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಹಾಗೂ ದೃಶ್ಯ ಮಾಧ್ಯಮ ಮಿತ್ರರಿಗೆ ನಮ್ಮ ವತಿಯಿಂದ ಹೃತ್ಪೂರ್ವಕದ ಸ್ವಾಗತವನ್ನು ಬಯಸ್ತಿದ್ದೇನೆ. ಇವತ್ತು ಕಿಶೋರ್ ಎಂ ಉಚ್ಚಿಲ್ ಸೋಮೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಿಗೆ ಹಲ್ಲೆ ಆದ ಬಗ್ಗೆ ಪತ್ರಿಕಾಗೋಷ್ಠಿಯನ್ನು ಕರೆಯುವ ಉದ್ದೇಶದಿಂದ ನಾವು ಇಲ್ಲಿ ಬಂದಿದ್ದೇವೆ. ಈ ಒಂದು ಪತ್ರಿಕಾಗೋಷ್ಠಿಗೆ ಸೋಮೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು, ಸೋಮೇಶ್ವರ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂಥ ಶ್ರೀಯುತ ದೀಪಕ್ ಪಿಲ್ಲಾರ್ ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ಸೋಮೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಇನ್ನೋರ್ವ ಸದಸ್ಯರಾದಂಥ ಶ್ರೀಯುತ ಸುಂದರ್ ಚುಂಬುಗುಡ್ಡಿಯವರು ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ಮೊಗವೀರ ಸಮಾಜದ ಮುಖಂಡರು, ಸೋಮೇಶ್ವರ ಪುರಸಭೆಯ ನಾಮನಿರ್ದೇಶನ ಸದಸ್ಯರಾದಂಥ ಶ್ರೀಯುತ ಪ್ರೇಮ್ರವರು ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ಹಿಂದುಳಿದ ವರ್ಗದ ಕಾಂಗ್ರೆಸ್ಸಿನ ಹಿಂದುಳಿದ ವರ್ಗದ ಮುಖಂಡರಾದಂಥ ಶ್ರೀಯುತ ರಕ್ಷಿತ್ ಕುಂಪಳ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಈ ಒಂದು ತುರ್ತಾಗಿ ಪತ್ರಿಕಾಗೋಷ್ಠಿಯ ಉದ್ದೇಶ ಬಹುಶಃ ಇಲ್ಲಿ ಅಕ್ರಮ ಮರಳುಗಾರಿಕೆ ಬಹಳಷ್ಟು ದಿನಗಳಿಂದ ನಾವು ಕೇಳಲ್ಪಟ್ಟಿದ್ದೇವೆ. ಬಹುಶಃ ಪೊಲೀಸರು ಭಾಳಷ್ಟು ಈ ಅಕ್ರಮ ಮರಳುಗಾರಿಕೆಯನ್ನು ನಿಲ್ಲಿಸಲು ಭಾಳಷ್ಟು ಪ್ರಯತ್ನವನ್ನು ಪಟ್ಟಿರುತ್ತಾರೆ. ಸರ್ಕಾರ, ಗಣಿ ಇಲಾಖೆಯವರು ಯಾವ ರೀತಿ ಆ ಗಣಿ ಈ ಹೊಯ್ಗೆ ಲೂಟಿಯನ್ನು ನಿಲ್ಲಿಸಲು ಪ್ರಯತ್ನ ಮಾಡಿದ್ದಾರೆ. ಈ ಎಲ್ಲ ಪ್ರಯತ್ನದಲ್ಲಿ ಸಾರ್ವಜನಿಕರ ಒಂದು ಸಹಕಾರ ಖಂಡಿತ ಅದರ ಹಿಂದುಗಡೆ ಇದೆ. ಸಾರ್ವಜನಿಕರ ಸಹಕಾರ ಇಲ್ಲದೆ ಯಾವುದೇ ಇಲಾಖೆಯವರಿಗೆ ಕ್ರಮ ಕೈಗೊಳ್ಳಲು ಅಥವಾ ಕಾನೂನು ಕ್ರಮ ಕೈಗೊಳ್ಳಲು ಖಂಡಿತ ಅಸಾಧ್ಯ ಎಂದು ನಾವು ತಿಳಿದಂಥ ಸತ್ಯ. ಆದರೆ ಇವತ್ತು ಏನಾಗಿದೆ ಅಂತ ಹೇಳಿದರೆ, ಇವತ್ತು ಹೊಯ್ಗೆ ಮರಳುಗಾರಿಕೆ ಎಲ್ಲಿ ಅಕ್ರಮವಾಗಿ ನಡೆಯುತ್ತದೆ ಎಂಬ ಸೂಚನೆಯನ್ನು ಸಾರ್ವಜನಿಕ ಹಿತದೃಷ್ಟಿಯಲ್ಲಿ ಯಾರು ಇಲಾಖೆಗೆ ಕೊಡುವ ಒಂದು ಸಂದರ್ಭದಲ್ಲಿ ಅವರ ಹೆಸರು ಹೇಗೆ ಬರ್ತದೆ ಎಂಬ ಗೊತ್ತಾಗ್ತದೆ, ಆ ಅಕ್ರಮ ಮರಳುಗಾರಿಕೆ ಮಾಡೋರಿಗೆ ಗೊತ್ತಾಗ್ತದೆ ಎಂಬ ನಮಗೆ ಅರಿವಿಗೆ ಬರ್ತಾ ಇಲ್ಲ. ಬಹುಶಃ ಇದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಊರಿನವರ ಹಾಗೂ ಸಮಾಜದ ಕೆಲಸ ಯಾರೆಲ್ಲ ಮಾಡ್ತಾಯಿದ್ದೀರಿ ಎಲ್ಲರ ಜವಾಬ್ದಾರಿಯಾಗಿದೆ. ಬಹುಶಃ ಇವತ್ತು ಇಂಥ ಮರಳುಗಾರಿಕೆ ವಿರುದ್ಧ ಯಾರಾದರೆ ದೂರು ನೀಡುವಾಗ ಆ ಮರಳುಗಾರಿಕೆ ಮಾಡುವವರು ಹಲ್ಲೆ ಮಾಡಿದರೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟ ಇಲಾಖೆಯವರಿಗೆ ಈ ಒಂದು ಅಕ್ರಮ ಮರಳುಗಾರಿಕೆಯನ್ನು ನಿಲ್ಲಿಸಲು ಖಂಡಿತ ಸಾಧ್ಯವಿಲ್ಲ ಅಂತ ನನ್ನ ಭಾವನೆ. ಯಾಕಂತ ಹೇಳಿದರೆ ಇವತ್ತು ನಿಜವಾಗಿಯೂ ಕಿಶೋರ್ ಎಂ ಉಚ್ಚಿಲ್ ಇವರೇನು ಹೋರಾಟ ಮಾಡ್ತಿದ್ರು, ಸೋಮೇಶ್ವರ ಕಡಲ ಕಿನಾರೆಯಲ್ಲಿ ಹೊಯ್ಗೆಯ ಮಾಫಿಯಾದ ವಿರುದ್ಧ ಏನು ಹೋರಾಟ ಮಾಡ್ತಿದ್ರು, ಈ ಹೋರಾಟದ ಮಾಡಿದ ಅವರಿಗೆ ಹಲ್ಲೆ ಆಗುವಾಗ ಖಂಡಿತವಾಗಿಯೂ ಸಂಬಂಧಪಟ್ಟ ಇಲಾಖೆಯವರು ಅವರ ಜೊತೆ ನಿಲ್ಲಬೇಕಾಗ್ತದೆ. ಬಹುಶಃ ಇವತ್ತು ಕೊಲೆ ಬೆದರಿಕೆ ಯಾವುದೋ ಒಂದು ದೇವರ ದಯದಿಂದ ಪ್ರಾಣ ಅಪಾಯದಿಂದ ಅವರು ಪಾರಾಗಿದ್ದಾರೆ, ಅವರ ಮಿತ್ರರ ಸಹಾಯದಿಂದ ಪಾರಾಗಿದ್ದಾರೆ. ಇವತ್ತು ಏನಾದರೆ ಜೀವಕ್ಕೆ ಏನಾದರೆ ತೊಂದರೆ ಆದರೆ ಖಂಡಿತ ಅವರ ಮನೆಯವರಿಗೆ ಮತ್ತು ನಮ್ಮ ಸಮಾಜಕ್ಕೆ ಬಹಳ ದೊಡ್ಡ ನಷ್ಟ ಆಗ್ತಿತ್ತು. ಆದ್ದರಿಂದ ಪೊಲೀಸ್ ಇಲಾಖೆ ಭಾಳಷ್ಟು ಇದರ ಬಗ್ಗೆ ಕಟ್ಟೆಚ್ಚರವನ್ನು ವಹಿಸಿಕೊಂಡು ಪೊಲೀಸ್ ಇಲಾಖೆಯಲ್ಲಿ ನಾವು ಒಂದು ವಿಜ್ಞಾಪನೆಯನ್ನು ಮಾಡ್ತಾ ಇದ್ದೇವೆ. ಖಂಡಿತವಾಗಿಯೂ ಸಮಾಜಘಾತುಕ ಏನು ಶಕ್ತಿ ಇದೆ ಇದರ ವಿರುದ್ಧ ಅಥವಾ ಇದರ ವಿರುದ್ಧ ಹೋರಾಟ ಮಾಡುವವರ ಜೊತೆ ನೀವು ನಿಲ್ಲದಿದ್ದರೆ ಖಂಡಿತವಾಗಿ ಇದು ಅಪಾಯದ ಅಂಚಿಗೆ ಹೋಗ್ತದೆ. ಅದರಲ್ಲೂ ಕೂಡ ಸೋಮೇಶ್ವರದ ಭಾಗದಲ್ಲಿ ನಾವೆಲ್ಲರೂ ಕಂಡುಕೊಂಡಂತೆ ಭಾಳಷ್ಟು ಹೊಯ್ಗೆಯ ಮರಳುಗಾರಿಕೆ ಮಾಡಿ ಅಲ್ಲಿ ಆ ಪರಿಸರದಲ್ಲಿ ಎಷ್ಟು ನಾವು ಕಡಲು ಕೊರತೆಯನ್ನು ಎದುರಿಸಿದ್ದೇವೆ, ಎಷ್ಟು ಮನೆಗಳು ಕಡಲು ಕೊಚ್ಚಿ ಹೋಗಿದೆ. ಈ ಮರಳುಗಾರಿಕೆಯಿಂದ ಬಹಳಷ್ಟು ಆ ಒಂದು ಪರಿಸರಕ್ಕೆ ಪೆಟ್ಟು ಬಿದ್ದಿದೆ. ಯಾವುದೋ ಒಂದು ದುಷ್ಟಶಕ್ತಿಯ ಅಥವಾ ಒಂದು ಕಿಡಿಗೇಡಿಗಳಿಗೆ ಹೆದರಿಕೊಂಡು ಖಂಡಿತವಾಗಿ ಆ ಊರಿನವರು ಕೂಡ ಇರಬಾರ್ದು. ಊರಿನವರು ಎಲ್ಲರೂ ಒಗ್ಗಟ್ಟಾಗಿ ಈ ಒಂದು ದುಷ್ಟರ ವಿರುದ್ಧ ಹೋರಾಟಕ್ಕೆ ಕೈ ಜೋಡಿಸಬೇಕೆಂತ ನಾನು ಈ ಸಂದರ್ಭದಲ್ಲಿ
ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹುಶಃ ನಾವು ಕಡಲು ಕೊರತೆ ಆಗುವಾಗ ಬಹಳಷ್ಟು ಜನರು ನಾವೆಲ್ಲರೂ ಒಟ್ಟಿಗೆ ಸೇರಿ ಬೊಬ್ಬೆ ಹಿಡಿಯುತ್ತಾ ಅಥವಾ ಸರ್ಕಾರದ ಮಟ್ಟದಲ್ಲಿ ಬಹಳಷ್ಟು ಹೋರಾಟವನ್ನು ನಾವು ಮಾಡ್ತೇವೆ, ಅಥವಾ ಅಧಿಕಾರಿಗಳಿಗಾಗಲಿ ಅಥವಾ ನಾವು ಜನಪ್ರತಿನಿಧಿಗಳಿಗಾಗಲಿ ಬಹಳಷ್ಟು ಬೈಗುಳವನ್ನು ನಾವು ಬೈಯುತ್ತೇವೆ. ಆದರೆ ಇಂಥ ದುಷ್ಟರ ವಿರುದ್ಧ ಬರೀ ಬೆರಳೆಣಿಕೆಯ ವ್ಯಕ್ತಿಗಳು ಮಾತ್ರ ಇವತ್ತು ಧ್ವನಿ ಎತ್ತುವ ಒಂದು ಸಂದರ್ಭ ಒದಗಿದೆ ಅಂತ ಹೇಳಿದರೆ ಇದು ನಮ್ಮ ಒಂದು ದುರದೃಷ್ಟ ಅಂತ ಹೇಳಿದರೆ ತಪ್ಪಾಗದು. ಅದಕ್ಕಾಗಿ ನಾನು ಸೋಮೇಶ್ವರ ಭಾಗದ ಎಲ್ಲ ಸರ್ವ ಧರ್ಮದ ಜನರಲ್ಲಿ ನನ್ನ ವಿನಂತಿಯನ್ನು ಮಾಡ್ತಿದ್ದೇನೆ. ನಿಮ್ಮ ಪರವಾಗಿ ಇವತ್ತು ಕಿಶೋರ್ ಎಂ ಉಚ್ಚಿಲ್ ಏನು ಹೋರಾಟ ಮಾಡಿ ಹಲ್ಲೆಗೆ ಒಳಗಾಗಿದ್ದಾರೆ, ದಯಮಾಡಿ ತಾವೆಲ್ಲರೂ ಊರಿನವರು ಈ ಕಿಶೋರ್ ಎಂ ಉಚ್ಚಿಲ್ರವರ ಪರವಾಗಿ ನಿಲ್ಲಬೇಕು. ಅಲ್ಲದೆ ಈ ಒಂದು ಹೊಯ್ಗೆ ಮಾಫಿಯಾದ ವಿರುದ್ಧ ಹೋರಾಟಕ್ಕೆ ಇನ್ನಾದರೂ ಮುನ್ನುಗ್ಗಬೇಕು ಅಂತ ಕಳಕಳಿಯಲ್ಲಿ ವಿನಂತಿಯನ್ನು ಮಾಡ್ತಿದ್ದೇವೆ. ಈ ಒಂದು ಹಲ್ಲೆಯನ್ನು ಮಾಡಿದಂತಹ ಸುನೀಲ್ ಪೂಜಾರಿ ಎಂಬ ಒಬ್ಬ ಪುಡಿ ರೌಡಿಯವ, ಈ ಹಿಂದೆ ಕೂಡ ಮರಳು ಮಾಫಿಯಾದಲ್ಲಿ ಅವನ ಹೆಸರು ಬಂದಿತ್ತು. ಆದರೆ ಯಾವುದೇ ಹೆದರಿಕೆ ಇಲ್ಲದೆ ಅವನು ಮರಳು ಮಾಫಿಯಾ ಜೊತೆಗೆ ಶಾಮೀಲಾಗಿ ಇವತ್ತು ನಮ್ಮ ಕಿಶೋರ್ ಎಂ ಉಚ್ಚಿಲ್ರವರಿಗೆ ಹಲ್ಲೆಯನ್ನು ಮಾಡಿದ್ದಾರೆ. ಬಹುಶಃ ಬೋವಿ ಸಮಾಜದ ಒಬ್ಬ ಹಿರಿಯ ಮುಖಂಡ, ಬಹಳಷ್ಟು ಚತುರ ನಾಯಕ, ಬಹಳಷ್ಟು ಸಾಮಾಜಿಕ ಚಟುವಟಿಕೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಂಥ ಕಿಶೋರ್ ಎಂ ಉಚ್ಚಿಲ್ ಅವರು ಕೂಡ ಸೋಮೇಶ್ವರ ದೇವಸ್ಥಾನದ ಒಬ್ಬ ವ್ಯವಸ್ಥಾಪನಾ ಸಮಿತಿಯ ಸದಸ್ಯನಾಗಿದ್ದು ಧಾರ್ಮಿಕ ಮುಖಂಡನಾಗಿದ್ದು, ಇವತ್ತು ಧಾರ್ಮಿಕ ಮುಖಂಡನಿಗೆ ಯಾವುದೇ ಒಂದು ಆ ಊರಿನಲ್ಲಿ ಬೆಂಬಲ ಅಥವಾ ಒಂದು ಅವರಿಗೆ ಒಂದು ನ್ಯಾಯ ಒದಗಿಸುವ ಕೆಲಸ ಆಗ್ತಾ ಇಲ್ಲ ಅಂತ ಹೇಳಿದರೆ ಭಾಳಷ್ಟು ನಮಗೆ ಅದನ್ನು ಆಲೋಚನೆ ಮಾಡುವಂಥ ವಿಷಯ. ಆ ಪ್ರಯುಕ್ತ ಒಂದು ಧಾರ್ಮಿಕ ಮುಖಂಡನಿಗೆ ಇವತ್ತು ಹಲ್ಲೆ ಆಗಿದೆ. ಇದಕ್ಕೆ ನಾವು ಸಾಮಾಜಿಕವಾಗಿ ಹಾಗೂ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ಸಿನ ಪರವಾಗಿ ಖಂಡನೆಯನ್ನು ನಾವು ಮಾಡ್ತಾ ಇದ್ದೇವೆ. ಪೊಲೀಸ್ ಇಲಾಖೆಯವರು ಈಗಾಗಲೇ ಕೇಸನ್ನು ದಾಖಲೆ ಮಾಡಿದ್ದಾರೆ. ಆದಷ್ಟು ಬೇಗ ಆ ವ್ಯಕ್ತಿಯನ್ನು ಯಾರು ಸುನೀಲ್ ಪೂಜಾರಿ ಎಂಬ ಈ ಪುಡಿ ರೌಡಿ ಏನಿದ್ದಾನೆ ಅವನನ್ನು ಕೂಡಲೇ ಬಂಧಿಸಿ ತಕ್ಕ ಶಿಕ್ಷೆಯನ್ನು ಅವನಿಗೆ ಶಿಕ್ಷೆಗೊಳಿಸಬೇಕಾಗಿ ವಿನಂತಿಯನ್ನು ನಾವು ಮಾಡ್ತಾ ಇದ್ದೇವೆ. ಬಹುಶಃ ಈ ಒಂದು ಸುನೀಲ್ ಪೂಜಾರಿ ಏನು ಜುಟ್ಟು ಪೂಜಾರಿ ಅಂತ ಒಂದು ಅಡ್ಡ ಹೆಸರಿಟ್ಟು ಕರೀತಾರೆ, ಅವನು ಧಾರ್ಮಿಕ ಕೆಲಸ ಅವನು ಕೂಡ ಮಾಡ್ತಿದ್ದಾನೆ ಅಂತ ನಾವು ಕೇಳಲ್ಪಟ್ಟಿದ್ದೇವೆ. ಬಹುಶಃ ಇಂಥ ರೌಡಿಗಳನ್ನು ಧಾರ್ಮಿಕ ಕಾರ್ಯಕ್ಕೆ ಬಳಸಿಕೊಂಡ್ರೆ ಅಲ್ಲಿಯ ಭಕ್ತರು ಯಾವ ರೀತಿ ಇವರ ಬಗ್ಗೆ ಒಂದು ಮನಸ್ಸಿನಲ್ಲಿ ಇರ್ಬೋದು ಎಂಬ ಅವಲೋಕನವನ್ನು ಕೂಡ ಧಾರ್ಮಿಕ ಕೆಲಸಕ್ಕೆ ಅವನನ್ನು ಬಳಸಿಕೊಳ್ಳುವ ಆ ಕಮಿಟಿಯವರು ಆ ದೇವಸ್ಥಾನದವರು ಕೂಡ ಸ್ವಲ್ಪ ಅವಲೋಕನ ಮಾಡೋದು ಒಳ್ಳೆಯದು ಅಂತ ನನ್ನ ಭಾವನೆ. ಅಲ್ಲದೆ ಬಹಳಷ್ಟು ಪತ್ರಕರ್ತರು ಕೂಡ ತಾವು ಬಹಳಷ್ಟು ಬಾರಿ ಆ ಭಾಗದ ಸುದ್ದಿಯನ್ನು ಬಿತ್ತರಿಸಿದ್ದೀರಿ. ಬಹಳಷ್ಟು ನಿಮ್ಮನ್ನು ನಾವು ಅಪ್ರಿಷಿಯೇಟ್ ಮಾಡಲೇಬೇಕು. ಈ ಭಾಗದ ಈ ಮರಳು ಮಾಫಿಯಾದ ವಿರುದ್ಧ ನೀವು ಬಹಳಷ್ಟು ಬಾರಿ ಎಚ್ಚರಿಕೆಯನ್ನು ಕೂಡ ವಿವಿಧ ಇಲಾಖೆಯನ್ನು ಕೂಡ ಕೊಟ್ಟಿದ್ದೀರಿ. ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಇಂಥ ಒಂದು ಘಟನೆ ಆಗದ ಹಾಗೆ ನಾವೆಲ್ಲರೂ ಒಟ್ಟಿಗೆ ಸೇರಿದ ವಿರುದ್ಧ ಹೋರಾಟ ಮಾಡಬೇಕಾಗಿದೆ ಅಂತ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾನು ಗಣಿ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯಲ್ಲಿ ನಾವು ಒತ್ತಾಯವನ್ನು ನಾವು ಮಾಡ್ತಿದ್ದೇವೆ. ಇವಾಗ ನಾವು ಎಲ್ಲರೂ ಒಟ್ಟಿಗೆ ಸೇರಿ ಒಂದು ನಿಯೋಗ ಹೋಗಿ ಪೊಲೀಸ್ ಇನ್ಸ್ಪೆಕ್ಟರ್ನವರಿಗೆ ನಾವೊಂದು ಮನವಿಯನ್ನು ಕೂಡ ಕೊಡಲಿಕ್ಕೆ ಇದ್ದೇವೆ. ಈ ಭಾಗದ ಅಕ್ರಮ ಮರಳುಗಾರಿಕೆಯನ್ನು ನಿಲ್ಲಿಸಿ ನ್ಯಾಯ ಒದಗಿಸಬೇಕೆಂಬ ಮನವಿಯನ್ನು ಕೂಡ ನಾವು ನೀಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ನಾವು ಕೊನೆಗೆ ಹೇಳುವುದಂತ ಹೇಳಿದರೆ, ಇಲ್ಲಿ ಹೊಯ್ಗೆ ದಂಧೆ ಅದೊಂದು 2-3 ಇಲಾಖೆಗೆ ಸಂಬಂಧಪಟ್ಟಂಥ ಒಂದು ಕಾರ್ಯಕ್ರಮ ಆಗಿದ್ದರಿಂದ ನಾವು ಇವತ್ತು ಈ ಟ್ರಾಫಿಕ್ ಪೊಲೀಸ್ನವರಿಗೆ ನಾವು ಭಾಳಷ್ಟು ಪ್ರಶ್ನೆಯನ್ನು ಹಾಕಲೇಬೇಕಾಗ್ತದೆ. ಯಾಕಂತ ಹೇಳಿದರೆ ಇವತ್ತು ನಾವು ಈ ರಾಷ್ಟ್ರೀಯ ಹೆದ್ದಾರಿ ಭಾಗದಲ್ಲಿ ಭಾಳಷ್ಟು
ಟ್ರಾಫಿಕ್ ಪೊಲೀಸ್ನ ವೆಹಿಕಲನ್ನು ನಾವು ನೋಡ್ತಾ ಇದ್ದೇವೆ. ಬರೀ ಟೂ ವೀಲರ್ ಅಥವಾ ಬೇರೆ ಬೇರೆ ವಾಹನಗಳನ್ನು ಕಾನೂನಿನಲ್ಲಿ ಅವಕಾಶ ಇಲ್ಲದಿದ್ರೂ ಕೂಡ ಕಾನೂನು ಬಿಟ್ಟು ಎಲ್ಲವೂ ಕೂಡ ಹೆಲ್ಮೆಟ್ ಹಾಕಿದರೂ ಕೂಡ ಸೀಟ್ ಬೆಲ್ಟ್ ಹಾಕಿದ್ರೂ ಕೂಡ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರೋಡನ್ನು ಬ್ಲಾಕ್ ಮಾಡಿಕೊಂಡು ಇಲ್ಲಿ ಓವರ್ ಬ್ರಿಡ್ಜಲ್ಲಿ ಆಗಿರ್ಬೋದು, ನಮ್ಮ ಕಾಪಿಕಾಡಲ್ಲಿ ಆಗಿರ್ಬೋದು, ಈ ಯೂನಿವರ್ಸಿಟಿ ರೋಡಲ್ಲಿ ಆಗಿರ್ಬೋದು, ಬೇರೆ ಯಾವುದೇ ಒಂದು ಅವರಿಗೆ ಕಾಣ್ತಾ ಇಲ್ಲ. ಇಂಥ ಹೊಯ್ಗೆ ಗಾಡಿ ಅವರಿಗೆ ಕಣ್ಣಿಗೆ ಕಾಣ್ತಾ ಇಲ್ಲ. ನಂಬರ್ ಪ್ಲೇಟ್ ಕೂಡ ಇಲ್ಲದೆ ಓಡಾಡುವ ಹೊಯ್ಗೆ ಗಾಡಿಗಳು ತುಂಬ ಇಲ್ಲಿದೆ. ನಂಬರ್ ಪ್ಲೇಟ್ ಇಲ್ಲ, ಆ ವೆಹಿಕಲಲ್ಲಿ ಯಾರು ಇದ್ದಾರಂತ ಗೊತ್ತಾಗ್ತಾ ಇಲ್ಲ. ಬಹಳಷ್ಟು ರಾತ್ರಿ ಹೊತ್ತಂತೂ ಅವರ ವೇಗಕ್ಕೆ ಮಿತಿಯೇ ಇಲ್ಲ. ಇಂಥದ್ದನ್ನೆಲ್ಲ ಇಂಥ ಒಂದು ವಾಹನವನ್ನು ನಿಲ್ಲಿಸುವ ಬದಲು ಬೇರೆ ಬೇರೆಯವರಿಗೆ ಎಷ್ಟೋ ಒಂದು ಅರ್ಜೆಂಟಿನಲ್ಲಿ ಹೋಗುವವರನ್ನು ನಿಲ್ಲಿಸಿ, ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಹೋಗುವವರನ್ನು ನಿಲ್ಲಿಸಿ ಅವರ ವಾಹನ ತಪಾಸಣೆ ಅಥವಾ ದಾಖಲಾತಿಗಳನ್ನು ತಪಾಸಣೆ ಮಾಡುವುದರ ನೆಪದಲ್ಲಿ ಅವರನ್ನು ಲೂಟಿಯನ್ನು ಹೊಡಿತಾ ಇದ್ದಾರೆ. ಇದರ ವಿರುದ್ಧ ಕೂಡ ನಾವು ಈ ಹಿಂದೆಯೂ ಧ್ವನಿ ಎತ್ತಿದ್ದೇವೆ. ಸಂಬಂಧಪಟ್ಟ ನಮ್ಮ ಸ್ಪೀಕರ್ ಅವರ ಗಮನಕ್ಕೂ ಕೂಡ ಬಂದಿದ್ದೇವೆ. 2-3 ಬಾರಿ ಸ್ಪೀಕರ್ ಅವರವರಿಗೆ ವಾರ್ನಿಂಗ್ ಕೂಡ ಮಾಡಿದ್ದಾರೆ. ಆದ್ದರಿಂದ ಇನ್ನೂ ಕೂಡ ನಾವು ಕೂಡ ಅದರ ವಿರುದ್ಧ ಕೂಡ ನಾವು ದೂರನ್ನು ನೀಡಲಿದ್ದೇವೆ. ಯಾಕಂತ ಹೇಳಿದರೆ ಭಾಳಷ್ಟು ನಮಗೆ ಕೂಡ ಸೇಮ್ ಆಗ್ತದೆ. ನಮಗೆ ಈ ಭಾಗದಲ್ಲಿ ಪೊಲೀಸ್ನವರು ಹುಲಿ ಹಿಡಿದ ರೀತಿಯಲ್ಲಿ ಟೂ ವೀಲರ್ನೆಲ್ಲ ನಿಲ್ಲಿಸಿಕೊಂಡು ಭಾಳಷ್ಟು ಒಂದು ನಮಗೆ ಒಂದು ನಾಚಿಕೆ ಆಗುವ ರೀತಿಯಲ್ಲಿ ಇವರು ವರ್ತಿಸ್ತಿದ್ದಾರೆ. ಈ ಒಂದು ಕೆಲಸವನ್ನು ಅವರು ಹೊಯ್ಗೆ ಗಾಡಿಯಲ್ಲಿ ಹೊಯ್ಗೆ ಸಾಗಣೆ ಮಾಡುವ ವಾಹನದಲ್ಲಿ ತೋರಿಸಿದರೆ ಖಂಡಿತವಾಗಿ ಇವರನ್ನು ಮೆಚ್ಚಿಸಬಹುದಿತ್ತು. ಆದರೆ 2 ವಿಷಯದ ಬಗ್ಗೆ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಖಂಡಿತವಾಗಿಯೂ ಕಿಶೋರ್ ಎಂ ಉಚ್ಚಿಲ್ರವರಿಗೆ ಈ ಬಗ್ಗೆ ನ್ಯಾಯವನ್ನು ಒದಗಿಸಬೇಕಾಗಿ ಪೊಲೀಸ್ ಇಲಾಖೆ ಅಥವಾ ಗಣಿ ಇಲಾಖೆಯಲ್ಲಿ ನಾವೆಲ್ಲರೂ ಇಲ್ಲಿ ಸೇರಿದಂಥ ಮುಖಂಡರಾಗಿರಲಿ, ನಮ್ಮ ಕಾಂಗ್ರೆಸ್ ಪಕ್ಷವಾಗಿರಲಿ ಅಥವಾ ದೇವಸ್ಥಾನದ ಸಮಿತಿಯ ಪರವಾಗಿ ನಾವು ಒಕ್ಕೂರಿನ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೇವೆ. ಪತ್ರಿಕಾ ಮಾಧ್ಯಮ, ದೃಶ್ಯ ಮಾಧ್ಯಮದ ಅವರಿಗೆ ವಂದಿಸುತ್ತಾ, ಸೋಮನಾಥ ದೇವಸ್ಥಾನ ಇಡೀ ನಮ್ಮ 9 ಮಾಗಣೆಯ ಈ ಒಂದು ದೇವಸ್ಥಾನದಲ್ಲಿ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದ ಕಿಶೋರ್ ಎಂ ಉಚ್ಚಿಲ್ ಇವರಿಗೆ ಆದ ಹಲ್ಲೆ, ಇಡೀ ನಮ್ಮ ಸಮಾಜಕ್ಕೆ ಆದ ಹಲ್ಲೆ ಅಂತ ಈ ಮಾತನ್ನು ಇವತ್ತು ನಾನು ಹೇಳ್ತಾ, ಕಿಶೋರ್ ಎಂ ಉಚ್ಚಿಲ್ ಇವರು ಭೋವಿ ಸಮಾಜದ ಮುಖಂಡರೂ ಆಗಿದ್ದಾರೆ. ಧಾರ್ಮಿಕ, ಶೈಕ್ಷಣಿಕ, ಸಾಮಾಜಿಕ ವಿಷಯದಲ್ಲಿ ಸಹ ಒಳ್ಳೆ ಕೆಲಸವನ್ನು ಮಾಡುತ್ತಾ ಅಂಥ ಒಂದು ವ್ಯಕ್ತಿ ಸಮಾಜದಲ್ಲಿ ಈ ಥರ ಕೆಲಸ ಮಾಡುವಾಗ ಈ ಮರಳು ಮಾಫಿಯಾ ದಂಧೆಯಲ್ಲಿ ತೊಡಗಿಸಿಕೊಂಡು ಇನ್ನಿತರ ಬೇರೆ ಬೇರೆ ಚಟುವಟಿಕೆಯಲ್ಲಿ ದುಷ್ಟ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡು ಅಂಥ ವ್ಯಕ್ತಿ ಇಂಥ ಸಾಮಾಜಿಕ ಒಳ್ಳೆಯ ವ್ಯಕ್ತಿಗೆ ಹಲ್ಲೆ ಮಾಡುವುದಾದರೆ ಬಾಕಿ ಇರುವಂಥ ವ್ಯಕ್ತಿಯ ಕಥೆ ಏನು ಅಂತ ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ಪ್ರಶ್ನೆ ಮಾಡಲಿಕ್ಕೆ ಇಚ್ಛಿಸುತ್ತೇನೆ. ಕಿಶೋರ್ ಎಂ ಉಚ್ಚಿಲ್ರವರಿಗೆ ಆದ ಹಲ್ಲೆ ಇಡೀ ಸಮಾಜಕ್ಕೆ ಆದಂಥ ಹಲ್ಲೆ. ಯಾಕೆಂದರೆ ಭೋವಿ ಸಮಾಜದಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವರು. ಸೋಮನಾಥ ಪರಿಸರದಲ್ಲಿ ಮರಳು ಮಾಫಿಯಾ ಆಗುವುದಾದರೆ ಇಡೀ ಸಮಾಜಕ್ಕೆ ಅಲ್ಲಿ ತೊಂದರೆ ಆಗ್ತದೆ. ಯಾಕೆಂದರೆ ಸೋಮನಾಥ ದೇವಸ್ಥಾನದ ಪರಿಸರದಲ್ಲಿ ಇಡೀ ಒಂದು ಅಲ್ಲಿ ಸಮುದ್ರ ಕೊರತೆ ಆಗ್ತಾ ಇದೆ. ಆ ಭಾಗದಲ್ಲಿ ಮರಳು ಮಾಫಿಯಾ ಆಗುವುದಾದರೆ ಇಡೀ ಸಮಾಜ ಆ ಏರಿಯನ್ನೇ ತೊಂದರೆ ಆಗುವಂಥ ವ್ಯವಸ್ಥೆ ಆಗ್ತಾ ಇದೆ. ನಾನು ಹೇಳುವುದು, ಸೋಮನಾಥ ದೇವಸ್ಥಾನದ ಕ್ಷೇತ್ರ ಪಾಲಕನ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂಥ ವ್ಯಕ್ತಿಗೆ ಈ ಥರ ಇದೊಂದು ಹಲ್ಲೆಯನ್ನು ನಾನು ಖಂಡಿಸುತ್ತೇನೆ. ಮತ್ತು ಪೊಲೀಸ್ ಇಲಾಖೆ, ಗಣಿ ಇಲಾಖೆ, ಸೋಮೇಶ್ವರ ಪುರಸಭೆ ಈ 3 ಇಲಾಖೆ ಸಹ ಈ ಬಗ್ಗೆ ಗಮನಹರಿಸಿ ಈ ಒಂದು ಕಿಶೋರ್ ಉಚ್ಚಿಲಿಗೆ ನ್ಯಾಯ ಒದಗಿಸಬೇಕು. ಅದರ ಒಟ್ಟಿಗೆ ದಿನೇಶ್ ಕುಂಪಲ ಹೇಳಿದಾಗೆ ನಾವು ಈಗಾಗಲೇ ಪೊಲೀಸ್ ಇಲಾಖೆಗೆ ನಾವೆಲ್ಲ ನಿಯೋಗ ಇಟ್ಕೊಂಡು ಹೋಗ್ತೇವೆ. ಅಲ್ಲಿ ನಾವು ಕಂಪ್ಲೇಂಟ್ ಎಲ್ಲ ಕೊಟ್ಟು ಆದ ಅನ್ಯಾಯಕ್ಕೆ ನಾವು ಹೋರಾಟ ಮಾಡ್ತೇವೆ ಅಂತ ಹೇಳುತ್ತಾ ಈ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ.